ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕೋಡುಬಳೆ ಮಾಡ್ತಿದ್ದೀನಿ. ಅಕ್ಕಿ ಹುಡಿ 100 ಗ್ರಾಮ್, ಚಿರೋಟಿ ರವೆ ತಗೊಂಡಿದ್ದೀನಿ 3 ಟೀ ಸ್ಪೂನು. ಗ್ಯಾಸಲ್ಲಿ ಒಂದು ತವ ಇಟ್ಟಿದ್ದೀನಿ. ಇದಕ್ಕೆ ನೀರು ಹಾಕ್ತಿದ್ದೀನಿ. 1 ಗ್ಲಾಸ್ ತಗೊಂಡಿದ್ದೀನಿ. 1.5 ಗ್ಲಾಸ್ ನೀರು ಹಾಕ್ತಿದ್ದೀನಿ. 1 ಟೀ ಸ್ಪೂನ್ ಬೆಣ್ಣೆ ಹಾಕ್ತಿದ್ದೀನಿ. ತುಪ್ಪ ಕೂಡ ಹಾಕ್ಬೋದು. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು. 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಓಮ ಹಾಕ್ತಿದ್ದೀನಿ, ಅರ್ಧ ಟೀ ಸ್ಪೂನು ಅಜ್ವಾಯಿನ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿರೋಟಿ ರವೆ ಹಾಕ್ತಿದ್ದೀನಿ 3 ಟೀ ಸ್ಪೂನು. ಚೆನ್ನಾಗಿ ಬೇಯಬೇಕು. ಈಗ ರವೆ ಚೆನ್ನಾಗಿ ಬೆಂದಿದೆ. ಈಗ ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೀನಿ. ಈಗ ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ. ಆಫ್ ಮಾಡಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಯ್ತು. ಈಗ ಇಷ್ಟು ಗಟ್ಟಿ ಆಗಬೇಕು. ಎಷ್ಟು ಸಾಕಿದೆ ಅಂತ ತೆಗಿತಾ ಇದ್ದೀನಿ. ಈಗ ಇನ್ನೊಂದು ಪಾತ್ರೆಗೆ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದೆ ಒಮ್ಮೆ. ಈಗ ಸ್ವಲ್ಪ ಹಿಟ್ಟನ್ನು ತಗೊಳ್ಬೇಕು. ಈಗ ನೆಲದ ಮೇಲೆ ಇಡಬೇಕು, ಗ್ರೈನೈಟ್ ಮೇಲೆ. ಕೈಯಿಂದ ಹೀಗೆ ಮಾಡಬೇಕು ಸಪೂರ. ಹೀಗೆ ಸಪೂರ ಮಾಡಬೇಕು. ಹೀಗೆ ಮಾಡಬೇಕು. ಹೀಗೆ ಫೋಲ್ಡ್ ಮಾಡಿ ಹೀಗೆ ಮಾಡಬೇಕು. ಸ್ವಲ್ಪ ಹೀಗೆ ಒತ್ತಬೇಕು. ಹೀಗೆ ಎಲ್ಲವನ್ನು ಹೀಗೆ ಒತ್ತಿ ಇಡಬೇಕು. ಹೀಗೆ ಸರಿಯಾಗಿ ಒತ್ತಬೇಕು. ಅದು ಎಣ್ಣೆಯಲ್ಲಿ ಹಾಕುವ ಬಿಟ್ಕೊಳ್ತೆ. ಎಲ್ಲವನ್ನು ಮಾಡಿ ಆದ ಮೇಲೆ ತೋರಿಸ್ತಾ ಇದ್ದೀನಿ. ಎಲ್ಲ ಕೋಡುಬಳೆ ಮಾಡಿ ಆಯಿತು. ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಂದು ಸಣ್ಣ ಪೀಸ್ ಹಾಕ್ತೀನಿ. ಬಿಸಿ ಆಗಿದೆ ನೋಡಬೇಕು ಎಣ್ಣೆ. ಎಣ್ಣೆ ಬಿಸಿ ಆಯಿತು. ಇದು ಮೇಲಕ್ಕೆ ಬಂತು. ಎಣ್ಣೆ ಬಿಡ್ತಾ ಇದ್ದೀನಿ ಕೋಡುಬಳೆಯನ್ನು ಒಂದೊಂದನ್ನೇ. ಜಾಸ್ತಿ ಬಿಸಿ ಆಗಬಾರ್ದು, ಎಲ್ಲ ಬ್ಲ್ಯಾಕ್ ಆಗುತ್ತೆ ಕೋಡುಬಳೆ. ಸ್ವಲ್ಪ ಕೋಡುಬಳೆ ಬಿಟ್ಟಿದ್ದೀನಿ ಎಣ್ಣೆಗೆ. ನಾನು ತೆಂಗಿನ ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಯಾವುದು ಕೂಡ ತಗೊಳ್ಬಹುದು. ಮೊದಲಿಗೆ ಸ್ವಲ್ಪ ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಫ್ರೈ ಆಗಬೇಕಿದು. ಇದು ಫ್ರೈ ಆಯಿತು. ನಾನು ಎಣ್ಣೆಗೆ ಸ್ವಲ್ಪ ಬಿಟ್ಟಿದ್ದೀನಿ. ಇದನ್ನು ತೆಗಿತಾ ಇದ್ದೀನಿ. ಈ ಕೋಡುಬಳೆ ಸುಲಭವಾಗಿ ಮಾಡ್ಬೋದು, ಬೇಗ ಆಗುತ್ತೆ, ತುಂಬ ಚೆನ್ನಾಗಿದೆ ಇದು. ಇದನ್ನು ನೀವು ಸಹ ಟ್ರೈ ಮಾಡಿ.